ರಾಜ್ಯ ಕೇಂದ್ರ ಸರ್ಕಾರಗಳು ಕಾರ್ಮಿಕರ ಹಿತಾಸಕ್ತಿಯನ್ನ ಮರೆತು ಮಾಲೀಕ ವರ್ಗಕ್ಕೆ ನೆರವಾಗ್ತಾ ಇದೆ. ಈ ದೇಶದ ದುಡಿಯುವ ಜನರಿಗೆ ರಕ್ಷಣೆ, ಕಾಯ್ದೆಬದ್ಧ ಸೌಲಭ್ಯಗಳನ್ನು ಕೊಡುವ ಸರ್ಕಾರಗಳು ಮಾಲಕ ವರ್ಗದ ಮನವಿಗಳನ್ನು ಸ್ವೀಕರಿಸಿ ಮಾಲೀಕರಿಗೆ ನೆರವಾಗುವಂತಹ ನೀತಿಗಳನ್ನು ತರ್ತಾ ಇದೆ ಅಂತ ಸಿಐಟಿಯು ರಾಜ್ಯ ಉಪಾಧ್ಯಕ್ಷ ಕೆ ಶಂಕರ್ ಆರೋಪಿಸಿದ್ದಾರೆ. ಅಂತಾರಾಷ್ಟ್ರೀಯ ಮೇ ದಿನಾಚರಣೆಯ ಅಂಗವಾಗಿ ಕುಂದಾಪುರದ ಹೆಂಚು ಕಾರ್ಮಿಕರ ಸಭಾಭವನದಲ್ಲಿ ನಿಗದಿತ ಸಂಖ್ಯೆಯೊಳಗೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಅತ್ಯಂತ ಸರಳ ರೀತಿಯಲ್ಲಿ ನಡೆದಂತಹ ಮೇ ದಿನಾಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಜಗತ್ತಿನ ಕಾರ್ಮಿಕ ವರ್ಗ ದುಡಿಯುವ ಜನ ಈ ಸಂದರ್ಭದಲ್ಲಿ ಅತ್ಯಂತ ಶಿಸ್ತಿನಿಂದ ಐಕ್ಯತೆಯನ್ನು ಕಾಪಾಡಿಕೊಂಡು ಒಂದು ಸಾಮಾಜಿಕ ಅಂತರವನ್ನು ಕೂಡ ನಾವು ಉಳಿಸಿಕೊಂಡು ಜನರ ಮಧ್ಯೆ ಐಕ್ಯತೆಯನ್ನು ಬೆಳೆಸುವಂಥ ಮಹತ್ತರವಾದ ಕೆಲಸವನ್ನು ನಾವು ಮುಂದಿನ ದಿನ ಮಾಡಬೇಕಾಗಿದೆ. ಆಳುವ ಸರ್ಕಾರ, ಅದು ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ತನ್ನ ಜವಾಬ್ದಾರಿಯಿಂದ ನುಣಿಸಿಕೊಂಡು ಈ ದೇಶದ ದುಡಿಯುವ ಜನರಿಗೆ ರಕ್ಷಣೆ ಕೊಡುವ ಬದಲು, ಕಾಯ್ದೆಬದ್ಧ ಸೌಲಭ್ಯ ಕೊಡುವ ಬದಲು, ಎಲ್ಲ ರೀತಿಯ ಸಹಾಯ ಮಾಡುವ ಬದಲು ಇವತ್ತು ಮಾಲಕ ವರ್ಗದ ಮನವಿಗಳನ್ನು ಸ್ವೀಕರಿಸಿ ಮಾಲಕ ವರ್ಗದವರಿಗೆ ನೀವು ರಜೆ ಕೊಟ್ಟರೆ ಸಾಕು, ವೇತನ ಕೊಡುವ ಅಗತ್ಯ ಇಲ್ಲ ಅಂಥೇಳಿ ಆದೇಶವನ್ನು ಮಾಡಿದ್ದಾರೆ. ಸಿಐಟಿಯು ಮುಖಂಡ ಎಚ್ ನರಸಿಂಹ ಪ್ರಸ್ತಾಪಿಸಿ ಸ್ವಾಗತಿಸಿದ್ರು. ಮುಖಂಡ ಸುರೇಶ್ ಕಲ್ಲಾಗರ ಧನ್ಯವಾದವನ್ನು ಅರ್ಪಿಸಿದ್ರು. ಮುಖಂಡರಾದ ವಿ ನರಸಿಂಹ, ಮಹಾಬಲ ವಡೇರ ಹೋಬಳಿ, ರಾಜು ದೇವಾಡಿಗ ಮೊದಲಾದವರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಮನುಷ್ಯರಂತೆ ಬದುಕಲಿಕ್ಕೆ ಕಾನೂನುಬದ್ಧ ಸವಲತ್ತುಗಳಿಗಾಗಿ ನಡೆಸಿದಂಥ ಒಂದು ಹೋರಾಟದ ಸಂಕೇತ 134ನೇ ಈ ಒಂದು ಮೇ ದಿನಾಚರಣೆ. ಇವತ್ತಿನ ನಮ್ಮ ಪ್ರಪಂಚದ ಮಾರಕ ವೈರಸ್ ರೋಗ ಕೋವಿಡ್-19 ಇದರ ಪರಿಣಾಮದಿಂದಾಗಿ ಮೇ ದಿನಾಚರಣೆಯನ್ನು ನಾವು ಪ್ರತಿ ಬಾರಿ ಆಚರಿಸಿದ ಹಾಗೆ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ಸಾಧ್ಯವಿಲ್ಲದಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿವತ್ತು ಚಿಕ್ಕದಾಗಿ ಈ ಒಂದು ಐತಿಹಾಸಿಕ ಒಂದು ಮೇ ದಿನದ ನೆನಪನ್ನು ಮಾಡ್ತಾ, ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮನ್ನು ಆಳುವಂಥ ಈ ಸರ್ಕಾರಗಳು ಕಾರ್ಮಿಕ ವರ್ಗ ಹಾಗೂ ಬಡ ಜನರ, ಸಾಮಾನ್ಯ ಜನರ, ದುಡಿಯುವ ಜನರ ಹಿತಾಸಕ್ತಿಯನ್ನು ಮರೆತು ಕೆಲವೇ ಮಂದಿ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ತಮ್ಮ ನೀತಿಗಳನ್ನು ಮುಂದುವರಿಸ್ತಾ ಇರುವಂಥ ಪರಿಸ್ಥಿತಿಯಲ್ಲಿ ನಾವು ಇನ್ನಷ್ಟು ಬಹಳ ಅಗತ್ಯದ ಹೋರಾಟಗಳನ್ನು ಕೈಗೆತ್ತಿಕೊಳ್ಳಬೇಕಾದಂಥ ಸಂದರ್ಭದಲ್ಲಿ ಈ ಒಂದು ಮಾರಕ ಕಾಯಿಲೆಯ ಕಾರಣಕ್ಕಾಗಿ ಈ ಮೇ ದಿನಾಚರಣೆಯನ್ನು ನಾವಿಲ್ಲಿ ಸಂಕ್ಷಿಪ್ತವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಅಭೂತಪೂರ್ವವಂಥ ಒಂದು ಹೋರಾಟ ಇವತ್ತು ಅಮೆರಿಕದ ಚಿಕಾಗೋ ನಗರದಲ್ಲಿ ನಡೆದಂಥ ಹೋರಾಟ. ಆ ಹೋರಾಟದ ಪರಂಪರೆಯಿಂದಾಗಿ ಕಾರ್ಮಿಕ ವರ್ಗ ಹಲವಾರು ಸೌಲಭ್ಯಗಳನ್ನು ಪಡೆದಿದೆ. ಆ ಹಲವಾರು ಸೌಲಭ್ಯಗಳನ್ನು ಪಡಿತಾ ಮೇ ದಿನಾಚರಣೆಯನ್ನು ಆಚರಿಸುವುದಂತೇಳಿ ಹೇಳಿದರೆ ಒಂದು ಹೋರಾಟವನ್ನು ಮುಂದಕ್ಕೆ ಒಯ್ಯುವಂತಹ, ಒಂದು ಕಾರ್ಮಿಕ ವರ್ಗದ ಸಮಾಜವನ್ನು ಸೃಷ್ಟಿ ಮಾಡುವಂಥ, ಬಂಡವಾಳಶಾಹಿ ವ್ಯವಸ್ಥೆಗೆ ವಿರುದ್ಧವಾದಂಥ ಒಂದು ವ್ಯವಸ್ಥೆಯನ್ನು ತರುವಂಥ ಒಂದು ಹೋರಾಟವನ್ನು ನಾವು ಮೇ ದಿನಾಚರಣೆ ಸಂದರ್ಭದಲ್ಲಿ, ಪ್ರತಿ ಮೇ ದಿನಾಚರಣೆ ಸಂದರ್ಭದಲ್ಲಿ ಕೂಡ ಪ್ರತಿಜ್ಞೆಗಳನ್ನು ಮಾಡ್ತೇವೆ. ಇಂಥ ಒಂದು ಪ್ರತಿಜ್ಞೆ ಮಾಡುವಂಥ ಇವತ್ತಿನ ಹೊತ್ತಿನಲ್ಲಿ ಕೇಂದ್ರದ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ ಇವತ್ತು ಕಾರ್ಮಿಕ ವರ್ಗದ ಮೇಲೆ ಮತ್ತಷ್ಟು ದಾಳಿಗಳನ್ನು ನಡೆಸ್ತಿರುವಂಥ ಸಂದರ್ಭದಲ್ಲಿ ನಾವು ಮತ್ತಷ್ಟು ಹೋರಾಟವನ್ನು ಮುಂದುವರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಮೇ ದಿನಾಚರಣೆಯನ್ನು